ಕುಂದಾಪುರದ ಹಕ್ಲಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತೊಪ್ಲೋ 1ನೇ ವಾರ್ಡ್ನ ಗ್ರಾಮ ಪಂಚಾಯತ್ ಸದಸ್ಯ ಬಸವ ಪಿ ಮುಖವೀರ ಅವರಿಗೆ ಅಧ್ಯಕ್ಷ ಸ್ಥಾನ ಕೊಡದೆ ನಿರಾಕರಿಸಿದ ಬಗ್ಗೆ ಅವರ ಬೆಂಬಲಿಗರು ತೊಪ್ಲೋ ಅರೆಕಲ್ಲು ಶ್ರೀ ನಾಗ ದೇವಸ್ಥಾನದ ಆಯುಕ್ತರು ಪ್ರತಿಭಟನೆ ನಡೆಸಿ ಬಿಜೆಪಿ ಮುಖಂಡರ ವಿರುದ್ಧ ಆಕ್ರೋಶ ಹೊರಹಾಕಿದರು. ಮೀಸಲಾತಿ ಪ್ರಕಟವಾದ ದಿನದಿಂದಲೂ ನಾವು ಪಕ್ಷದ ಮುಖಂಡರಲ್ಲಿ ಬಸವ ಪಿ ಮುಖವೀರ ಅವರಿಗೆ ಅಧ್ಯಕ್ಷ ಸ್ಥಾನಕ್ಕೆ ಅವಕಾಶ ಮಾಡಿಕೊಡಿ ಎಂದು ಮನವಿ ಮಾಡುತ್ತಲೇ ಬಂದಿದ್ದೇವೆ. ಆದರೆ ನಿಷ್ಠಾವಂತ ಕಾರ್ಯಕರ್ತರ ಮನವಿಗೆ ಕಿವಿಕೊಡದೆ ಮುಖಂಡರು ಬೇರೆಯವರಿಗೆ ಮಣೆ ಹಾಕಿದ್ದಾರೆ. ನಮ್ಮ ವಾರ್ಡ್ಗೆ ಅಧ್ಯಕ್ಷ ಸ್ಥಾನ ಕೊಡದೆ ಬಿಜೆಪಿಯ ವಿರುದ್ಧ ನಾವೆಲ್ಲರೂ ತಟಸ್ಥ ನೀತಿಯನ್ನ ಅನುಸರಿಸುತ್ತೇವೆ. ಪಕ್ಷದ ಏಕಪಕ್ಷೀಯ ನಿರ್ಧಾರಗಳಿಂದ ಮನನೊಂದಿದೆ. ಇನ್ನು ಮುಂದೆ ನಡೆಯುವ ಪಕ್ಷದ ಯಾವುದೇ ಕಾರ್ಯಕ್ರಮಗಳಿಗೆ ನಾವು ಭಾಗವಹಿಸುವುದಿಲ್ಲ. ಅಲ್ಲದೆ ಮುಂದಿನ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ವಿಧಾನಸಭಾ ಚುನಾವಣೆಯಲ್ಲೂ ನಾವು ಬಿಜೆಪಿಯ ಪರ ಕೆಲಸ ಮಾಡುವುದಿಲ್ಲ ಎಂದು ಪ್ರತಿಭಟನಾಕಾರರು ಬಿಜೆಪಿಯ ವಿರುದ್ಧ ಆಕ್ರೋಶ ಹೊರಗೆಳೆದಿದ್ದಾರೆ. ನಾನು ಒಂದು 20 ವರ್ಷದ ಚುನಾವಣೆ ಇದರಲ್ಲಿ ನೋಡಿದ್ದೀನಿ. ನಾನು 5 ಚುನಾವಣೆ 5 ವರ್ಷದ 4 ಚುನಾವಣೆ ನಾನು ಅಟೆಂಡ್ ಆಗಿದ್ದೀನಿ. ಅಂಥ ಒಂದು ಭದ್ರಕೋಟೆಯನ್ನು ಭೇದಿಸಿ ಬಿಜೆಪಿಯನ್ನು ಬಲಪಡಿಸಿದ ನಮಗೆ ಇವಾಗ ನಮ್ಮ ರಾಜಕೀಯದಲ್ಲಿ ಹಿರಿಯರಾದ ಬಸವ ಪಿ ನಾಯಕರನ್ನು ನಾವು ಗೆಲ್ಲಿಸ್ಕೊಂಡು ಬಂದಿದ್ದೀವಿ. ಬಸವ ಪಿ ಮುಖವೀರ ಅವರನ್ನ ಗೆಲ್ಲಿಸ್ಕೊಂಡು ಬಂದಿದ್ದೀವಿ. ಅವರಿಗೆ ಇದು ಅಧ್ಯಕ್ಷ ಸ್ಥಾನ ಕೊಡೋದು ಕಾನೂನು ಪ್ರಕಾರವಾಗಲಿ, ಮಾನವೀಯತೆ ಪ್ರಕಾರವಾಗಲಿ, ಅಥವಾ ನಮ್ಮ ಒಂದು ಎಜುಕೇಷನ್ ಇರಲಿ, ಎಕ್ಸ್ಪೀರಿಯನ್ಸ್ ಇರಲಿ, ಎಲ್ಲ ಪ್ರಕಾರವಾಗಿ ಅವರಿಗೆ ಕೊಡೋದು ಒಂದು ಸಮಂಜಸ. ಹಾಗೆ ನಮ್ಮ ಮಗುವೀರ ಸಮಾಜಕ್ಕೂ ಒಂದು ಮರ್ಯಾದೆ ಅದು. ಅಂಥ ಒಂದು ಇದನ್ನು ಕಿತ್ತುಬಿಟ್ಟು ಒಂದು ಬೇರೆಯವ್ರಿಗೆ ಕೊಟ್ಟಿದ್ದಾರೆ. ನಮಗೆ ತುಂಬ ಅದರಿಂದ ನೋವಾಗಿದೆ ಅಂದರೆ ನಾವು ಇಷ್ಟೆಲ್ಲ ಹೋರಾಟ ಯಾಕೆ ಮಾಡಬೇಕು ಅನ್ನೋದೊಂದು ನಮ್ಮ ಮನಸ್ಸಲ್ಲಿ ಬಂದಿದೆ. ನಿಜವಾಗ್ಲೂ ಹೇಳ್ತೀವಿ, ಇವತ್ತೇ ನಾವು ಈ ಪಕ್ಷದಿಂದ ನಾವು ತಟಸ್ಥ ಆಗಿಬಿಡ್ತೀವಿ. ಯಾಕಂದರೆ ನಮಗೆ ಬೇಜಾರಾಗಿಬಿಟ್ಟಿದೆ. ನಮಗೆ ಒಬ್ರಿಗಲ್ಲ, ಇದು ನಮ್ಮ ಊರವರಲ್ಲಿರುವ ಮಗುವೀರ ಬಾಂಧವರೆಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಬೇಜಾರಾಗಿದೆ. ಈ ವೇಳೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕಾರಿಣಿ ಸದಸ್ಯ ಮಹೇಶ್ ತೊಪ್ಲು ಅವರು ಮಾತನಾಡಿ, ಪಕ್ಷದ ಮುಖಂಡರು ಈ ನಿಲುವುಗಳಿಂದಾಗಿ ಮನನೊಂದು ಕಾರ್ಯಕಾರಿಣಿ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೇನೆ ಎಂದರು. ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಅನ್ಯಾಯ ಆಗುವುದರಿಂದ ನಾನು ನನ್ನನ್ನು ಬೈಂದೂರು ಕ್ಷೇತ್ರದ ಮಂಡಲ ಕಾರ್ಯಕಾರಿಣಿಯಾಗಿ ಮಾಡಿದ ಬೈಂದೂರು ವಲಯದ ಕಾರ್ಯಕಾರಿಣಿ ಸದಸ್ಯರನ್ನಾಗಿ ಮಾಡಿದಂತಹ ಭಾರತ ಜನತಾ ಪಾರ್ಟಿಯ ಗಮನಕ್ಕೆ ನಾನು ಹೇಳುವುದಂದರೆ, ನನ್ನ ಕಾರ್ಯಕಾರಿಣಿ ಸದಸ್ಯ ಮಾಡೋದಕ್ಕೆ ನಾನು ಈಗ ರಾಜೀನಾಮೆಯನ್ನು ಕೊಡ್ತಾ ಇದ್ದೇನೆ. ಯಾಕಂದರೆ ಬಸವ ಪಿ ಅವರಿಗೆ ಸತತ 3 ಸಲ ಎಲೆಕ್ಷನಲ್ಲಿ ಫೈಟ್ ಮಾಡಿದ್ದಾರೆ, 2 ಸಲ ಗೆದ್ದಿದ್ದಾರೆ. ಯಾಕಂದರೆ ಅವರಿಗೆ 2 ಸಲ ಗೆದ್ದು ಅದರದ ಪೂರ ಅನುಭವ ಇದೆ. ಇವತ್ತು ಯಾರೋ ಒಬ್ಬ ಹುಡುಗ ಅವನ ನಿಲ್ಲಿಸಿ ಅವ ಗೆದ್ದು ಅವನಿಗೆ ಇವತ್ತು ಒಂದು ಅಧಿಕಾರ ಕೊಟ್ಟಿದ್ದಾರಂದರೆ ಅದರ ತುಂಬ ಅನ್ಯಾಯ ನಮಗೆ ನಮ್ಮ ಪಕ್ಷದಲ್ಲಿ ಆಗಿದೆ. ಅದಕ್ಕೋಸ್ಕರ ಇದರಲ್ಲಿ ನಮಗೆ ಈ ಪಕ್ಷದಲ್ಲಿ ಈ ಕಾರ್ಯಕಾರಿಣಿ ಸದಸ್ಯನ ಪೋಸ್ಟನ್ನು ನನಗೆ ತಗೊಳ್ಳಿಕ್ಕೆ ಇಷ್ಟ ಇಲ್ಲ. ಅದಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಬಿಜೆಪಿಯ 100 ಕಾರ್ಯಕರ್ತರು ಹಾಜರಿದ್ದರು.